ಕಲ್ಲಬೆಟ್ಟು ಶಾಲೆಯ ಆವರಣದ ಬಳಿ ಕಳೆದ 50 ವರ್ಷಗಳ ಹಿಂದೆ ಸರ್ಕಾರದ ಸಾಮಾಜಿಕ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ನಿರ್ಮಾಣಗೊಂಡಿರುವ ಸಮಾಜ ಮಂದಿರದ ಕಟ್ಟಡದಲ್ಲಿ ಈ ಹಿಂದೆ ಲೈಬ್ರರಿ, ಕಲ್ಲಬೆಟ್ಟು ಯುವಕ ಮಂಡಲಗಳ ಕರ್ತವ್ಯ ನಿರ್ವಹಿಸುತ್ತಿದ್ದವು ಮತ್ತು ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತಿದ್ದವು. ನಂತರದ ದಿನಗಳಲ್ಲಿ ತಾಲೂಕು ಅಭಿವೃದ್ಧಿ ಮಂಡಳಿ ಇಲಾಖೆಯ ಅಧಿಕಾರಿಗಳು ಈ ಕಟ್ಟಡವನ್ನು ಮಂಡಲ ಪಂಚಾಯತ್ಗೆ ಹಸ್ತಾಂತರಿಸಿದ್ದರು. ಮಂಡಲ ಪಂಚಾಯತ್ಗೆ ಹಸ್ತಾಂತರಿಸಿದ ನಂತರ ಇಲ್ಲಿ ಕಂದಾಯಕ್ಕೆ ಸಂಬಂಧಪಟ್ಟಂತೆ ಕೆಲಸಗಳನ್ನು ನಿರ್ವಹಿಸಲು ಗ್ರಾಮ ಕರ್ಣಿಕರ ಕಚೇರಿಯನ್ನು ತೆರಲಾಯಿತು. ಜನರಿಗೆ ಅನುಕೂಲವಾಗುವಂತೆ ಕಲ್ಲಬೆಟ್ಟು, ಮಾರೂರು ಹಾಗೂ ಕೆರೆಂಜೆ ಈ 3 ಗ್ರಾಮಗಳಿಗೆ ಸಂಬಂಧಿಸಿದ ಕಂದಾಯದ ಕೆಲಸಗಳನ್ನು ನಿರ್ವಹಿಸಲು ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಯಿತು. ನಂತರದ ದಿನಗಳಲ್ಲಿ ಈ 3 ಗ್ರಾಮಗಳನ್ನು ಮೂಡುಬಿದಿರೆ ಪುರಸಭೆಗೆ ಸೇರ್ಪಡೆಗೊಳಿಸಲಾಯಿತು. ಆದ್ದರಿಂದ ಕಂದಾಯಕ್ಕೆ ಸಂಬಂಧಿಸಿದ ಹೆಚ್ಚಿನ ಕೆಲಸಗಳು ಮೂಡುಬಿದಿರೆಯಲ್ಲಿಯೇ ನಡೆಯುತ್ತಿವೆ. ಆದರೆ ಗ್ರಾಮ ಕರ್ಣಿಕರಿಗೆ ಮಾತ್ರ ಆ ಕಟ್ಟಡದಲ್ಲಿ ಕರ್ತವ್ಯವನ್ನು ನಿರ್ವಹಿಸಲು ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಹಳೆಯ ಕಾಲದ ಕಟ್ಟಡವಾಗಿರುವುದರಿಂದ ಕಳೆದ ಕೆಲವು ವರ್ಷಗಳಿಂದ ಇದರ ಮೇಲ್ಛಾವಣಿಯು ಕುಸಿಯುವ ಸ್ಥಿತಿಯಲ್ಲಿತ್ತು ಮತ್ತು ಗ್ರಾಮಗಳಿಗೆ ಸಂಬಂಧಪಟ್ಟ ಕಂದಾಯದ ಕೆಲವು ದಾಖಲೆಗಳು ಒಂದು ಕೋಣೆಯಲ್ಲಿ ಇಡಲಾಗಿತ್ತು. ಆದರೆ ಅದೇ ಕೋಣೆಯ ಒಂದು ಬಾಗಿಲು ಮತ್ತು ಕಿಟಕಿಗಳು ಈ ಹಿಂದೆಯೇ ಮುರಿದು ಬಿದ್ದಿದ್ದರಿಂದ ದಾಖಲೆ ಪತ್ರಗಳನ್ನು ಕಚೇರಿಯ ಕೋಣೆಗೆ ಸ್ಥಳಾಂತರಿಸಲಾಗಿತ್ತು. ಅಲ್ಲಿ ಕೂಡ ದಾಖಲೆಗಳನ್ನು ಇಡಲು ಅದು ಸುರಕ್ಷಿತವಾದ ಜಾಗವಾಗಿರಲಿಲ್ಲ. ಆದರೆ ಇದೀಗ ಕಟ್ಟಡದ ಮೇಲ್ಛಾವಣಿಯ ಕುಸಿದು ಬಿದ್ದಿರುವುದರಿಂದ ಗ್ರಾಮ ಕರ್ಣಿಕರಿಗೆ ಮತ್ತು ಸಿಬ್ಬಂದಿಗಳಿಗೆ ಕರ್ತವ್ಯವನ್ನು ನಿರ್ವಹಿಸಲು ಅಸಾಧ್ಯವಾಗಿದೆ. ಕಚೇರಿಯ ಬಳಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ಸಂಜೆ ವೇಳೆ ಮಕ್ಕಳು ಇಲ್ಲಿಯೇ ಆಟವಾಡುತ್ತಿರುತ್ತಾರೆ. ಕಟ್ಟಡದ ಮೇಲ್ಛಾವಣಿಯು ರಾತ್ರಿ ವೇಳೆ ಕುಸಿದು ಬಿದ್ದಿರುವುದರಿಂದ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಹಗಲಿನ ವೇಳೆ ಕುಸಿದು ಬೀಳುತ್ತಿದ್ದರೆ ಹಲವು ಮಕ್ಕಳಿಗೆ ತೊಂದರೆಯಾಗುತ್ತಿತ್ತು. ಈ ಕುರಿತಾಗಿ ದಿನೇಶ್ ಆಚಾರ್ಯ ಅವರು ಮಾಹಿತಿ ನೀಡಿದ್ದಾರೆ. ಆದರೆ ಆ ಇಲಾಖೆಯಿಂದ ಆಗಲಿ ಯಾರೇ ಇದಾಗಲಿ ನಮ್ಮ ಅದನ್ನು ದುರಸ್ತಿ ಮಾಡಲಿಕ್ಕೆ ಗಮನ ಹರಿಸ್ತಿಲ್ಲ. ಅದೇ ನಮ್ಮ ಗ್ರಾಮ ಕಾರ್ಮಿಕರು ಮತ್ತು ಅವರ ಸಿಬ್ಬಂದಿ ವರ್ಗದವರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಕಚೇರಿಯಲ್ಲಿ. ಆದರೆ ಸಹ ನಮ್ಮ ಕಂದಾಯ ಇಲಾಖೆಯವರು ಅದರ ಬಗ್ಗೆ ಯಾರೂ ಸಹ ಗಮನ ಹರಿಸುವುದಿಲ್ಲ. ಈಗ ಅಂದರೆ ನಾವು ತಾತ್ಕಾಲಿಕವಾಗಿ ನಮ್ಮ ಶಾಲೆಯ ವಠಾರದಲ್ಲಿ ಶಾಲೆಯನ್ನು ನಾವು ಕೊಟ್ಟಿದ್ದೇವೆ. ತಾತ್ಕಾಲಿಕವಾಗಿ ಶಾಲೆಯ ಒಂದು ಕೊಠಡಿಯನ್ನು ಕಾರ್ಯನಿರ್ವಹಿಸಲು. ಹಾಗೆ ಅದೇ ಇನ್ನೊಂದು ಈಗ ಎಕ್ಸಾಮಿನೇಷನಲ್ಲಿ ಆ ಕ್ಲಾಸ್ ಸಹ ನಮಗೆ ಬೇಕಾಗಿರ್ತದೆ. ಆದ್ದರಿಂದ ಇಲಾಖೆಯವರು ಕೂಡಲೇ ಇದನ್ನು ಕಾರ್ಯನಿರ್ವಹಿಸಬೇಕಾಗಿ ನಾನು ಈ ಮೂಲಕವಾಗಿ ನಿಮ್ಮಲ್ಲಿ ಕೇಳಿ. ಕಟ್ಟಡದ ಒಂದು ಭಾಗ ಕುಸಿದು ಬಿದ್ದಿರುವುದರಿಂದ ಗ್ರಾಮ ಕರ್ಣಿಕರು ಮತ್ತು ಸಿಬ್ಬಂದಿಗಳಿಗೆ ಕಲ್ಲಬೆಟ್ಟು ಶಾಲೆಯ ಒಂದು ಕೋಣೆಯಲ್ಲಿ ತಾತ್ಕಾಲಿಕ ನೆಲೆಯಲ್ಲಿ ಕರ್ತವ್ಯ ನಿರ್ವಹಿಸಲು ಶಾಲಾ ಆಡಳಿತ ಮಂಡಳಿಯು ಅವಕಾಶವನ್ನು ಕಲ್ಪಿಸಿದೆ. ಆದರೆ ದಾಖಲೆ ಪುಸ್ತಕಗಳನ್ನು ಅಲ್ಲಿಯೇ ಇಡಲಾಗಿದೆ. ಆದರೆ ಇದೀಗ ಶಾಲೆಗಳಲ್ಲಿ ಪರೀಕ್ಷೆಗಳು ನಡೆಯುವ ಸಂದರ್ಭದಲ್ಲಿ ಶಾಲಾ ಮಕ್ಕಳು ತೊಂದರೆಯನ್ನು ಅನುಭವಿಸುವಂತಾಗ್ತಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕುಸಿದು ಬಿದ್ದಿರುವ ಕಟ್ಟಡವನ್ನು ಸರಿಪಡಿಸಬೇಕಾಗಿದೆ ಅಥವಾ ಗ್ರಾಮ ಕರ್ಣಿಕರಿಗೆ ಕರ್ತವ್ಯವನ್ನು ನಿರ್ವಹಿಸಲು ಬೇರೊಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾಗಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ.